ಮಂಡೇ ಹಾಳಾಗಿ ಹೋಯಿತು. ಅಷ್ಟು ಕಿರಿಕಿರಿ ಇಲ್ಲಿ, ಪ್ರೆಷರ್ಫುಲ್ ಆಗಿದೆ ನನ್ನ ಲೈಫ್ ಉಂಟಲ್ಲ, ಫುಲ್ ಪ್ರೆಷರ್ಫುಲ್ ಆಗಿದೆ. ಎಲ್ಲಿ ಸಹ ನನಗೊಂದು ಎಂಜಾಯ್ಮೆಂಟ್ ಸಿಗ್ತಾ ಇಲ್ಲ, ಎಂತ ಸಹ ಇಲ್ಲ ಆಯಿತಾ. ಇನ್ನು ಮುಂದೆ ನಾನು ಜಾಬ್ ಮಾಡೋದಿಲ್ಲ ಅಂತ. ಸೊ ಅದಕ್ಕೆ ನೋಡಿ ಇವತ್ತು ನಾನು ಮನೆಯಲ್ಲೇ ಇದ್ದೇನಲ್ಲ. ಈ ಬಂಟಿಗೆ ಸಹ ಭಾರಿ ಖುಷಿ ಆಯಿತಾ, ಅವನೊಟ್ಟಿಗೆ ಇಡೀ ದಿವಸ ನಾನು ಇರ್ತೇನಲ್ಲ, ಅದಕ್ಕೆ ನೋಡಿ. ಇಲ್ಲಿ ನೋಡಿ ರೆಂಜೆ ಹೂ, ಇಂಜಿ ಬಲ್ಲ ಬಂಟಿ ನೋಡಿ. ಓ ಇದು ರೆಂಜೆ ಹೂ. ಓ ದೇವರೇ, ನನಗೆ ಪರಿಮಳಕ್ಕೆ ಗೊತ್ತಾಯಿತು. ನೋಡಿ ಇಲ್ಲಿ ಪಾರಿಜಾತ, ರೆಂಜೆ ಹೂ ಇದನ್ನೆಲ್ಲ ಬಿದ್ದ ಉರಿ ಮರ ಇರುವೆ ಬಿದ್ದದ್ದು ಹೆಕ್ಕಿದ್ರೆ ಇನ್ನೊಂದು ಸಿಕ್ಕಿತು ಕಳೀಲಿ. ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಇಲ್ಲಿ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಆರಾಮಲ್ವಾ? ಸೊ ನಾನು ಕೂಡ ಫುಲ್ ಆರಾಮ. ಮಳೆಗಾಲ ಸ್ಟಾರ್ಟ್ ಆಗಿದೆ. ನಂದು ಸಮ್ಮರಿದ್ದು ಎಷ್ಟೋ ವೀಡಿಯೋಸ್ ಉಂಟು ವ್ಲಾಗಿಂಗ್ ಮಾಡಲಿಕ್ಕೆ, ಬಾಕಿಯಾಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಉಂಟು. ಆದರೆ ಎಂತ ಮಾಡೋದು, ನನಗೆ ಎಡಿಟಿಂಗ್ ಮಾಡಲಿಕ್ಕೆ ಟೈಮೇ ಸಿಗ್ತಾ ಇಲ್ಲ. ಇವತ್ತು ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಈ ವಿಡಿಯೋವನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡಬೇಕಂತ ಇದ್ದೇನೆ ನಾನು. ಹಾಗೆ ಯಾರೋ ಬಂದ್ರ ಅಂತ ಬಂಟಿ ಬೊಗಳ್ತಾ ಇದ್ದಾನೆ. ಇದೇ ಥರ ನಾನೇನಾದರೂ ಒಂದು ವಿಡಿಯೋ ಮಾಡಬೇಕು ಅಂತ ಹೊರಟ್ರೆ ಉಂಟಲ್ಲ, ಇಲ್ಲಿ ಫುಲ್ ನನಗೆ ಡಿಸ್ಟರ್ಬೆನ್ಸ್, ಫುಲ್ ಡಿಸ್ಟ್ರಾಕ್ಷನ್, ಪೀಸ್ ಆಫ್ ಮೈಂಡೇ ಇಲ್ಲ ಅಂತಾಗಿ ಹೋಗಿದೆ ಅಂತ. ಒಂದು ಎಷ್ಟು ಬೇಜಾರಾಗ್ತದೆ ಹೇಳಿದರೆ, ನಮ್ಮ ಸುತ್ತಮುತ್ತ ಇಡೀ ಮನೆ ಆಗ್ತಾ ಉಂಟು, ಇಡೀ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು, ಇಡೀ ಶಬ್ದ, ಪೊಲ್ಯೂಷನ್ ಕೇಳಿ ಕೇಳಿ ಉಂಟಲ್ಲ, ಮಂಡೇ ಹಾಳಾಗಿ ಹೋಯಿತು. ಅಷ್ಟು ಕಿರಿಕಿರಿ ಇಲ್ಲಿ. ಸೊ ಇಲ್ಲಿ ನೋಡಿ, ಮತ್ತು ಈಗ ನನ್ನದೊಂದು ಜಾಬ್ ಇದು ಸಹ ಚೇಂಜ್ ಆಯ್ತಾ. ಸೊ ನನಗೆ ಟೈಮೇ ಇಲ್ಲ ಯಾವುದಕ್ಕೆ ಸಹ, ನನ್ನ ಪರ್ಸ್ನಲ್ ಕೆಲಸಗಳಿಗೆ ಟೈಮೇ ಇಲ್ಲ. ಫುಲ್ ಪ್ರೆಷರ್ಫುಲ್ ಆಗಿದೆ ನನ್ನ ಲೈಫ್ ಉಂಟಲ್ಲ, ಫುಲ್ ಪ್ರೆಷರ್ಫುಲ್ ಆಗಿದೆ. ಎಲ್ಲಿ ಸಹ ನನಗೊಂದು ಎಂಜಾಯ್ಮೆಂಟ್ ಸಿಗ್ತಾ ಇಲ್ಲ, ಎಂತ ಸಹ ಇಲ್ಲ ಆಯಿತಾ. ಎಂತ ಮಾಡೋದು ಅಂತ ನನಗೆ ಆಗ್ತಾ ಉಂಟು. ಮನೆಯಲ್ಲಿ ಮಗ ಸಹ ಇದ್ದಾರೆ. ಮಗ ಇದ್ರೆ ಏನು ಹೇಳಿ, ಅವರ ಮುಂದೆ ಒಂದು ಸಿಸ್ಟಮ್ ಇದ್ರೆ ಆಯಿತು, ಒಂದು ಲ್ಯಾಪ್ಟಾಪ್ ಇದ್ರೆ ಆಯಿತು. ಮತ್ತು ಅವರಿಗೆ ಪ್ರಪಂಚದ ನೆನಪೇ ಇರುವುದಿಲ್ಲ, ಹಸಿವೆ ಆಗುವುದಿಲ್ಲ, ಬಾಯಾರಿಕೆ ಆಗುವುದಿಲ್ಲ, ಮನೆಯಲ್ಲಿ ಒಬ್ಬರು ಜನ ಇದ್ದಾರೆ ಅಂತ ನೆನಪಾಗುವುದಿಲ್ಲ. ಸೊ ಈಗಿನ ಜನ್ರೇಷನ್ ಅವರ ಒಂದು ಕಥೆಯೇ ಭಯಂಕರ ವಿಶೇಷ ಅಂತ ಹೇಳಬೇಕಾಗ್ತದೆ ಅಲ್ವಾ. ನಿಮಗೆ ಕೂಡ ಅದೇ ರೀತಿಯ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ನಾನು. ಸೊ ಅವನನ್ನು ಒಂಚೂರು ಹೋಗಿ ಮಾತಾಡಿಸುವ. ಮತ್ತು ನಿಮ್ಮ ಜೊತೆಗೆ ಮಾತಾಡೋದೇ ತುಂಬ ದಿವಸ ಆಯಿತು. ನನಗೆ ತುಂಬ ಜನ ನನ್ನ ವ್ಯೂವರ್ಸ್ ನನಗೆ ತುಂಬ ಫಂಕ್ಷನಲ್ಲಿ ಎಲ್ಲ ಸಿಕ್ಕಿದ್ರು ಆಯಿತಾ. ಸಮ್ಮರಲ್ಲಿ ನಾನು ಫಂಕ್ಷನ್ಸ್ಗೆಲ್ಲ ಹೋಗುವಾಗ ಸೊ ಅವ್ರದ್ದೆಲ್ಲ ವೀಡಿಯೋ ಮಾಡಿದ್ದೆ, ಅದೆಲ್ಲ ವೀಡಿಯೋ ಹಾಕಬೇಕಷ್ಟೇ. ಅಂದರೆ ಅದೆಲ್ಲ ಈಗ ಔಟ್ಡೇಟ್ ಆಗ್ತದೆ, ಟೈಮ್ ಹೋದ ಹಾಗೆ ಅದೆಲ್ಲ ಔಟ್ಡೇಟ್ ಆಗಿ ಹೋಗ್ತದೆ. ಸೊ ನಾವೀಗ ಸಿದ್ಧಾರ್ಥನ ಹತ್ರ ಹೋಗುವ, ಅವನನ್ನು ಹೋಗಿ ಮಾತಾಡಿಸುವ. ಸಿದ್ಧಾರ್ಥ ಏನು ಮಾಡ್ತಾ ಇದ್ದಾನೆ? ನೀವು ಕೂಡ ತುಂಬ ದಿವಸ ಆಯ್ತಲ್ಲ ಇವರನ್ನೆಲ್ಲ ನೋಡದೆ. ಬನ್ನಿ ನೋಡಿ, ನಮ್ಮ ಸಿದ್ದರಾಜ ಇಲ್ಲಿದ್ದಾನೆ. ಓಹೋ ಹೋ ಹೋ. ಹಲೋ ಮಾಸ್ಟ್ರೇ, ಎಂತ ಮಾಡ್ತಾ ಇದ್ದೀರಿ? ನಮ್ಮ ವ್ಯೂವರ್ಸ್ ಎಲ್ಲ ನಿಮ್ಮ ಹತ್ರ ಎಲ್ಲ ಮಾತಾಡ್ಬೇಕಂತೆ. ಎಂತ ಗೊತ್ತುಂಟಾ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಹಾಂ, ನಿನ್ನೊಂದು ಫ್ರ್ಯಾಂಕ್ ಆದ ಇದು ಬೇಕು ನನಗೆ. ಹಾಂ, ನೀನು ಹಾಗೆ ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡು ಹೇಳಿದರೆ ನಿನ್ನ ವ್ಯೂ ಎಂಥ ರಿವ್ಯೂ ಫ್ರ್ಯಾಂಕ್ ಇರ್ತದೆ, ನಾನು ಹೇಗೆ ತಿಳ್ಕೊಳ್ಳಿ? ಸೀದಾ ಈಗ ನೋಡಿ, ಇಲ್ಲಿ ಗಂಟೆ 10:15 ಆಯಿತು. ನಾನು ಯಾವತ್ತು 10:15ಗೆ ಇಲ್ಲಿ ಇಲ್ಲ ಅಲ್ಲ. ಸೊ ನಿಂಗೆ ಎಂತ ಫೀಲ್ ಆಗೋದಿಲ್ಲ ಏನು ನಾನು ಹೋಗಲಿಲ್ಲ ಅಂತ ಹೇಳಿ? ಹಾಂ, ಎಂತ ಅನಿಸೋದಿಲ್ವಾ? ಇವತ್ತು ಗುರುವಾರ, ರಜೆ ಹಾಕಿರ್ತದೆ ಹೇಳು. ನನಗೆ ರಜೆ ಅಂತ ಉಂಟ ಒಂದು. ಹಾಂ, ರಜೆ ನಾನು ಹಾಕಿದ್ದು ಉಂಟ ಹೇಳು, ಸುಮ್ಮನೆ ಕಾರಣ ಇಲ್ಲದೆ. ಸಿದಾ
ಎಂತ ಗೊತ್ತುಂಟಾ, ಹಾಂ ನನಗೆ ಹೇಳುವುದ ಬೇಡ ಅಂತ ಆಗ್ತದೆ ಒಮ್ಮೆಲೆ. ಅವ್ನು ನನಗೆ ಬೈದರೆ ಅಥವಾ ಜೋರು ಮಾಡಿದರೆ ಅಥವಾ ಅವನಿಗೆ ಇಷ್ಟ ಆಗದಿದ್ರೆ ಎಂತ ಮಾಡೋದು? ನನ್ನ ಒಂದು ಡಿಸಿಷನ್ ನಿನ್ನ ಹತ್ರ ಹೇಳಬೇಕು ನಾನು. ಎಂತ ಹೇಳಿದರೆ, ನಾನು ಇನ್ನು ವರ್ಕ್ ಮಾಡೋದಿಲ್ಲ ಅಂತ ಡಿಸೈಡ್ ಮಾಡಿದ್ದೇನೆ. ವರ್ಕ್ ಅಂತ ಹೇಳಿದರೆ ನಾನು ಎಂತ ಅಂತ ಹೇಳೋದು, ನಾನು ಒಂದು ಜಾಬಿಗೆ ಹೋಗ್ತಾ ಇದ್ದಲ್ಲ, ಇನ್ನು ಮುಂದೆ ನಾನು ಜಾಬ್ ಮಾಡೋದಿಲ್ಲ ಅಂತ. ಸೊ ಅದಕ್ಕೆ ನೋಡಿ, ಇವತ್ತು ನಾನು ಮನೆಯಲ್ಲೇ ಇದ್ದೇನಲ್ಲ, ಜಾಬ್ ಮಾಡೋದು ಬೇಡ ಅಂತ ನನಗೆ ಫೀಲ್ ಆಗ್ತಾ ಉಂಟು. ಹಾಂ, ಮಮ್ಮಿಲೆಗೆ ಹೋಗುದಾ? ಮಮ್ಮಿಲೆಗೆ ಹೋಗ್ಬೇಕಾ? ನೋಡಿ ಅವನಿಗೆ ಯಾಕೆ ಅಲ್ಲ, ನಿಂಗೆ ಬಂಬಿಲಗೆ ಹೋಗ್ಬೇಕಂತ ಯಾಕೆ? ನಾನು ಜಾಬ್ ಬಿಟ್ಟರೆ ಬೇರೆ ಜಾಬ್ಗೆ ಸೇರ್ಬೋದಲ್ಲ. ಮತ್ತೆ ಬಂಬಿಲಕ್ಕೆ ಯಾಕೆ ನನ್ನನ್ನು ನೀನು ಇದು ಮಾಡ್ತಾ ಇದ್ದಿ? ಅಲ್ಲ, ಅಲ್ಲಿ ಹೋದ್ರೆ ನಾನು ನೋಡು ಖಾಲಿ ಆಗ್ತೇನೆ. ನಾನು ಎಂತ ಮಾಡೋದು ಅಲ್ಲಿ ಹೋಗಿ? ಇಲ್ಲಿ ಆದರೆ ನನಗೆ ಒಂದು ಬೆಳಗ್ಗೆ ಹೋದರೆ ನಾನು ರಾತ್ರಿ ಬರೋದು ಅಲ್ವಾ? ಫುಲ್ಲು ನಾನು ಎಂಗೇಜ್ ಆಗಿದ್ದೇನೆ, ಆಯ್ತಾ? ಈಗ ನಾನು ಹೇಳಿದೆ ಅಲ್ಲ ಆಲ್ರೆಡಿ, ಅಲ್ಲಿ ಒಂದು ತೋಟ ಇಡೀ ನನಗೆ ಉಂಟು, ಕರೆಕ್ಟ್, ನಾನು ಒಪ್ತೇನೆ ನೀನು ಹೇಳೋದು. ಆದರೆ ನನಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗಬೇಕಲ್ಲ. ನಮಗೆ ನೋಡಿ, ನಾವು ಚಿಕ್ಕಂದಿನಿಂದ ಕೂಡ ನಮಗೆ ಫಿಸಿಕಲಿ ಕೆಲಸ ಮಾಡಿ ಗೊತ್ತಿಲ್ಲ, ಹಾಗಾಗಿ ಅಲ್ವಾ ಅಲ್ಲಿ ನಾವು ಸೋತದ್ದು. ಅಂದರೆ ನನ್ನ ಕ್ರಿಯೇಟಿವಿಟಿ ಅಲ್ಲಿ ತೋರಿಸ್ಬೇಕಂತವಾ? ಸೊ ನಾನು ಜಾಬು ಬಿಟ್ಟದ್ದು ನಿನಗೆ ಖುಷಿ ಆಗಾದರೆ ಎಂಥ ಸಹ ಬೇಜಾರಿಲ್ಲ. ನನಗೆ ಹಣ ಬೇಕಲ್ಲ. ಈಗ ನಾನೀಗ ನನ್ನ ಹತ್ರ ಏನಾದರೂ ಶುರು ಮಾಡಬೇಕಾದ್ರೆ ನನ್ನ ಹತ್ರ ಹಣ ಇಲ್ಲ, ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದಿಲ್ಲ. ನನಗೆ ಅದೇ ಟೆನ್ಷನ್, ನನಗೆ ಬೇರೆ ಎಂತ ಸಹ ಇಲ್ಲ. ನನಗೆ ಒಂದು ಚೂರು ನನ್ನ ಒಂದು ಆಸೆ ಆಕಾಂಕ್ಷೆಗಳು ಸಾಧನೆಗಳಿಗೆ ಏನಾದರೂ ಒಂದು ಹೆಲ್ಪ್ ಬೇಕಂತ ಹೇಳಿ. ಈಗ ನೀನು ಸಹ ಕಲಿತಾ ಇದ್ದಿ, ನಾನೆಂತ ಮಾಡೋದು? ನಾನು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಕೂಡ ಆಗಿಲ್ಲ, ಜಾಬ್ ಬಿಟ್ಟು ನಾನೆಂತ ಮಾಡೋದು? ಏನೋ ಒಂದು ಅಲ್ಪ ಸ್ವಲ್ಪ ನನಗೆ ಸಿಗ್ತಾ ಇತ್ತು, ಫುಲ್ ನಮಗೆ ಸಾಕಾಗ್ತಿರಲಿಲ್ಲ. ಆದರೆ ಕೂಡ ನಾನೇನೋ ಒಂದು ನನಗೆ ಒಂದು ಪ್ರೌಡ್ ಫೀಲ್ ಆಗ್ತಾ ಇದೆ, ನಾನು ಪ್ರೌಡ್ ಫೀಲ್ ಆಗ್ತಾ ಇದ್ದೆ, ನಾನೊಂದು ಜಾಬಲ್ಲಿ ಇದ್ದೇನೆ, ಏನೋ ಒಂದು ಕಸರತ್ತು ಮಾಡ್ತಾ ಇದ್ದೇನೆ ಅಂತ ಹೇಳಿ. ಒಟ್ಟು ನನಗೆ ಆ ಒಂದು ಎನ್ವೈರ್ಮೆಂಟ್ ನಂಗೆ ಖುಷಿ ಕೊಡ್ತಾ ಇತ್ತು. ಈಗ ಅವನು ನನಗೆ ಕೊಡೋದು ಬಂಬಿಲಾಕ್ಕೆ ಹೋಗು ಅಂತ ಹೇಳಿ, ಅದು ಸಹ ನನಗೇನು ಇದಲ್ಲ. ಸೊ ಅಂದರೆ ಇಷ್ಟದ ಕೆಲಸ ಅದು ಸಹ. ಹಾಗಾಗಿ ನಾನು ಎಣಿಸಿದೆ ಇವನಿಗೆ ಒಮ್ಮೆಲೆ ಶಾಕ್ ಆಗ್ಬೋದು, ಸಿಟಿ ಲೈಫ್ ಅವನು ಇಷ್ಟಪಡ್ಬೋದು ಅಂತ ಎಣಿಸಿದ್ದೆ ನಾನು. ಸೊ ನಾನು ಜಾಬು ಬಿಟ್ಟರೆ ಅವನಿಗೇನು ಬೇಸರ ಇಲ್ಲ. ಈಗ ನಾನು ಜಾಬು ಬಿಟ್ಟದ್ದು ನನಗೆ ದೊಡ್ಡ ಬೇಸರದ ವಿಷಯ. ಅಂದರೆ ಅದೇ ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದಿಲ್ಲ ಅಲ್ಲ. ಇವನ ಹತ್ರ ಕೇಳಬೇಕು, ಇವನು ಫ್ರೀಲ್ಯಾನ್ಸಿಂಗ್ ಮಾಡ್ತಾನೆ, ಅವನ ಹತ್ರ ಹಣ ಕೇಳಬೇಕು ನಾನು, ಅಥವಾ ನನ್ನ ಗಂಡನ ಹತ್ರ ಕೇಳಬೇಕು. ನೀನು ನನಗೆ ಹೆಲ್ಪ್ ಮಾಡ್ತೀಯಾ ಫಿನಾನ್ಷಿಯಲಿ? ನಾನು ಕೇಳದೆ ಹಣ ಕೊಡಬೇಕು ನನಗೆ ಅಷ್ಟೇ ಇರೋದು. ನಾನು ಕೇಳದೆ ಹಣ ಕೊಡಬೇಕು ನನಗೆ ಎಂತ ನಾನೇನು ದೊಡ್ಡ ಪರ್ಚೇಸ್ ಮಾಡೋದಿಲ್ಲ. ಅದು ಆಸೆ ಎಲ್ಲ ನಾನು ಮುಗ್ದಾಯ್ತು. ಅಂತ ದೊಡ್ಡ ಆಸೆಗಳೆಲ್ಲ ಇಲ್ಲ, ಸಣ್ಣ ಆಸೆಗಳೆಲ್ಲ. ಅದಕ್ಕೆ ನನಗೆ ಬೇಕು ಅಂತ ಹೇಳುವಾಗ ನನ್ನ ಅಕೌಂಟಲ್ಲಿ ದುಡ್ಡು ಇರಬೇಕು, ಅದೇ ಅಲ್ವಾ ಎಲ್ಲ ಒಂದು ಲೇಡೀಸಿದ ಆಸೆ, ಅದೇ ಅಲ್ವಾ? ನಮಗೆ ಖರ್ಚು ಮಾಡಬೇಕು ಅಂತ ಹೇಳುವಾಗ ನಮ್ಮ ಅಕೌಂಟಲ್ಲಿ ದುಡ್ಡು ಇರಬೇಕು. ನಮಗೆ 20ಸಲ್ಲಿ ನಮ್ಮ ಆಸೆಗಳು ಡಿಫ್ರೆನ್ಸ್ ಇರ್ತದೆ, ಅಂದರೆ ಡಿಸೈರ್ಸ್. 30ಸಲ್ಲಿ ಬೇರೆ ಇರ್ತದೆ, 40ಸಲ್ಲಿ ಬೇರೆ ಇರ್ತದೆ. ಈಗ ನಮಗೆ ಎಂತ ಇದ್ರೆ ಸಹ ನಮ್ಮ ಹೆಲ್ತ್ನ ಬಗ್ಗೆ, ಫಿಟ್ನೆಸ್ನ ಬಗ್ಗೆ ನಮಗೆ ಯೋಚನೆ ಹೋಗ್ತಾ ಇರೋದು. ನನಗೆ ಒಂದು ಬೆನಿಫಿಟ್ ಉಂಟು ಸಿದ್ಧ, ಜಾಬ್ ಬಿಟ್ಟರೆ ನನಗೆ ಫುಲ್ ಫಿಟ್ನೆಸ್ನ ಕಡೆಗೆ ಗಮನ ಕೊಡ್ಬೋದು ಅಲ್ವಾ? ಹೆಲ್ತ್ನ ಕಡೆಗೆ ಗಮನ ಕೊಡ್ಬೋದು, ಆಧ್ಯಾತ್ಮದ ಕಡೆಗೆ ಗಮನ ಕೊಡ್ಬೋದು. ಮತ್ತು ನನ್ನ ಗಂಡನಿಗೆ ಒಂದು ಯಾವಾಗಲೂ ಉಂಟಾಯ್ತಾ, ಮನೆ ಕ್ಲೀನ್ ಮಾಡು ಅಂತ. ಸೊ ಅವರದ್ದು ಒಂದು ಆಸೆ ಈಡೇರ್ತದೆ. ಹಾಗೆ ನಿಮ್ಮದೊಂದು ಎಲ್ಲರದ್ದು ಫೀಡ್ಬ್ಯಾಕ್ ನನಗೆ ಹೇಳಿ ಪ್ಲೀಸ್, ವೆದರ್ ಐ ಆಮ್ ರೈಟ್ ಆರ್ ರಾಂಗ್. ಹೆದರಿಕೆ ಸಾಕ್ತಾ ಉಂಟು ನನಗೆ. ಸೊ ಥ್ಯಾಂಕ್ಸ್. ಆರ್ ಯು ಶ್ಯೂರ್? ನೋಡಿ, ಸಿದ್ಧಾರ್ಥ ಎಲ್ಲರ ಎದುರು ಹೇಳ್ತಿದ್ದಾನೆ, ಹೀ ಈಸ್ ವೆರಿ ಶ್ಯೂರ್ ಅಬೌಟ್ ಮೈ ಡಿಸಿಷನ್. ಸರಿ, ಐ ಅಪ್ರಿಷಿಯೇಟ್. ಬಂಟಿಗೆ ಫುಡ್ ಹಾಕಬೇಕು ನೋಡಿ, ಬಂಟಿದು ಫುಡ್ ರೆಡಿ ಆಗಿದೆ. ಈಗ ನಾವು ಬಂಟಿಯನ್ನೊಮ್ಮೆ ಮಾತಾಡಿಸುವ, ಬಂಟಿಯ ರಿಯಾಕ್ಷನ್ ಹೇಗುಂಟು ಅಂತ ನೋಡು, ಆಯಿತಾ? ಅವನಿಗೆ ಏನಾದರೂ ಅರ್ಥ ಆಗ್ತದಾ ಏನು ಅಂತೇಳಿ. ಬಂಟಿ ಅಂತ ಹೇಳಿದ ಕೂಡಲೇ ಇಲ್ಲಿ ಅದು ನಿಂತು ನೋಡ್ತಾ ಇದ್ದಾನೆ. ಬಂಟಿ ಇಂದ ಮುಳ್ಸುದ ಓ
ಜಾಯ್ದು ಬಡ್ಡಿ ಏನು ಜಾಬು ಪೋಪ್ರಿ ಪೋಡ ಬೋತ್ಯಾ ಹಾಂ ಕೋಪ ಜಯ ಪಣ ಬಂಟಿ ಏನು ಜಾಬು ಪೋಪ್ರಿ ಓಕೆ ಆರ್ ನಾಟ್ ಪಣ್ ಪೋಡ ಬೋತ್ರ್ಯಾ ಬೋತ್ರಿ ಬಂಟ ಪಣ್ ಊ ಈ ಬಂಟಿಗೆ ಸಹ ಭಾರಿ ಖುಷಿ ಆಯ್ತಾ ಅವನೊಟ್ಟಿಗೆ ಇಡೀ ದಿವಸ ನಾನು ಇರ್ತೇನಲ್ಲ ಅದಕ್ಕೆ ನೋಡಿ 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 ಡುಮ್ಮಣ್ಣ ಖುಷಿಯಾ ಬಂಟಿಗೆ ಖುಷಿಯಾ ಅವನನ್ನು ಕಟ್ಟಿದ್ದು ಮಳೆ ಬರ್ತದೆ ಅಂತ ಹೇಳಿ ಆಚೆ ಹೋಗ್ತಾನಲ್ಲ ಅಲ್ಲ ಗುಡ್ ಬಾಯ್ ಬಂಟಿ ಗುಡ್ ಬಾಯ್ ಫುಡ್ ಆತ್ರಿಯಾ ಐಕ ಕೋಪ ಗುಂಡ ತಾತನು ಕೈ ನೋಡಿ ಎಲ್ಲಿ ಇಟ್ಟಿದ್ದಾನೆ ನೋಡಿ ಭಾರಿ ಅವನಿಗೆ ಕೋಪ ಬಂದ್ರೆ ಉಂಟಲ್ಲ ಎಂತ ಸೇಲ ಮತ್ತೆ ನಂಗೆ ಸಹ ಗೌರವ ಮಾಡ್ತಾನೆ ಎಂತ ಗೊತ್ತಾ ಇದಾ ಎಂತ ಗೊತ್ತುಂಟಾ ಪ್ರ್ಯಾಂಕ್ ನಿನ್ನ ರಿಯಾಕ್ಷನ್ ಎಂತ ಅಂತ ಬೇಕಿತ್ತು ನನಗೆ ಆ್ಯಕ್ಚುಲಿ ಕನ್ನಡ ಜಾಬ್ ಬಿಡುವ ಪ್ರ್ಯಾಂಕ್ ಮಾಡಿದ್ದು ನಾನು ಒಳ್ಳೇದಾ ಓ ಹೇಗಿತ್ತು ಸಿದ್ಧ ಇವತ್ತಿನ ಪ್ರ್ಯಾಂಕ್ ನಿಂಗೆ ನಾನು ಎನಿಸಿದೆ ಏ ಅಮ್ಮ ಪ್ಲೀಸ್ ಬಿಡ್ಬೇಡಿ ಅಂತ ಹೇಳ್ತಿದ್ದೆ ಯಾಕಂತ ಹೇಳಿ ನಿಂಗೆ ಒಂದೊಂದ್ಸತಿ ಪಾಕೆಟ್ ಮನಿ ಎಲ್ಲ ಸಿಗ್ತಾ ಇತ್ತಲ್ಲ ಎಂತದಾಗ್ತಾದ್ರೆ ಅಟ್ಲೀಸ್ಟ್ ಒಂದು ಪಿಜ್ಜಾ ತಿನ್ಲಿಕ್ಕಾದ್ರೂ ಆಗ್ತಿತ್ತಲ್ಲ ನನ್ನ ಪಾಕೆಟ್ ನನ್ನ ಹಣದಲ್ಲಿ ನೋಡಿದ್ರೆ ಈ ಒಂದು ಒಪಿನಿಯನ್ನೇ ಬೇರೆ ಬಂತು ನನಗೆ ಶಾಕ್ ಆಯ್ತು ಒಂದು ಚೂರು ಸಹ ಇವನು ಅಲುಗಾಟ್ಲೇ ಇಲ್ಲ ನನ್ನ ಡಿಸಿಷನ್ ಇಂದ ಎಂತ ಸಹ ಅವನ ಮೇಲೆ ಎಫೆಕ್ಟ್ ಆಗಲಿಲ್ಲ ಅಲ್ಲ ನಾನು ಹೇಳಿದುಂಟಲ್ಲ ಒಂದು ಚೂರೇ ಎಫೆಕ್ಟ್ ಆಗ್ಲಿಲ್ಲ ಅವನಿಗೆ ಅಂದ್ರೆ ನನ್ನ ಹಣ ಯಾವ ಲೆಕ್ಕಕ್ಕೆ ಸಾಲ ಅಂತ ಆಯ್ತು ಅಲ್ವಾ ಇದಾಗಲಿಲ್ಲ ಸೊ ನಾನು ಜಾಬ್ ಬಿಡ್ಲಿಲ್ಲ ಆಯ್ತಾ ಸುಮ್ಮನೆ ಫ್ರ್ಯಾಂಕ್ ವಿಡಿಯೋ ಮಾಡಿದ್ದೆ ಸಿದ್ಧಾರ್ಥನನ್ನು ಒಂದು ಚೂರು ಅಲರ್ಟ್ ಮಾಡುವ ಅಂತ ಹೇಳಿ ಬಟ್ ಅವನಿಗೆ ಎಂತ ಎಫೆಕ್ಟ್ ಆಗಲಿಲ್ಲ ನನ್ನ ಮಾತಿಂದಾಗಿ ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ಥ್ಯಾಂಕ್ ಯು ಬಂಡಿ ಪಕ್ಕಡೆ ಅಣ್ಣ ಬಂಟಿ ಪ್ರ್ಯಾಂಕ್